ಇಡೀ ಕರಾವಳಿಯನ್ನೇ ಬೆಚ್ಚಿ ಬೀಳಿಸಿದ ಕಾರ್ಕಳದ ಭಯಾನಕ ಹನಿ ಟ್ರ್ಯಾಪ್ ಪ್ರಕರಣ ಬಹಳಷ್ಟು ಚರ್ಚೆಯಾಗ್ತಾ ಇದೆ. ಇನ್ನು ಈ ಬಗ್ಗೆ ಉಡುಪಿ ಎಸ್ಪಿ ಹರಿರಾಮ್ ಶಂಕರ್ ಅವರು ಮಾಧ್ಯಮಗಳಿಗೆ ಮಾಹಿತಿ ನೀಡಿದ್ದಾರೆ. ಬೆಳ್ಮಣ್ಣ ಸೂರಜ್ ಕಂಫರ್ಟ್ ಎನ್ನುವಂತಹ ಲಾಡ್ಜ್ನಲ್ಲಿ ನಿಟ್ಟೆ ಗ್ರಾಮದ ಈ ಅಭಿಷೇಕ್ ಅನ್ನುವಂತಹ ಯುವಕ ಆತ್ಮಹತ್ಯೆ ಮಾಡಿಕೊಂಡಿರುವ ವಿಚಾರದಲ್ಲಿ ಲೇಡಿ ಗೋಷನ್ನ ವಾಟ್ಸಾಪ್ ಗ್ರೂಪಿನಲ್ಲಿ ಅಭಿಷೇಕ್ ಅವರು ಸಾಯುವ ಮುನ್ನ ಹಲವು ವಿಚಾರಗಳನ್ನು ಚರ್ಚಿಸಿದ್ದಾರೆ. ಈ ಬಗ್ಗೆ ಅವರು ಬರೆದಿರುವಂತಹ ಡೆತ್ ನೋಟ್ ಕೂಡ ಸಿಕ್ಕಿದೆ. ಅವರೇ ಹೇಳಿರುವಂತೆ ಓರ್ವ ಯುವತಿ ಮತ್ತು ಅವರ ಸ್ನೇಹಿತರ ತಂಡ ಹಣ ವಸೂಲಿ ಮಾಡ್ತಾ ಇದ್ದಾರೆ ಎಂದು ಹೇಳಿದ್ದಾರೆ. ಇನ್ನೂ ಹಲವು ವಿಚಾರ ಉಲ್ಲೇಖಿಸಿದ್ದಾರೆ. ಈ ಬಗ್ಗೆ ನಾವು ಪ್ರಕರಣ ದಾಖಲಿಸಿ ವಿಚಾರಣೆ ನಡೆಸ್ತಾ ಇದ್ದೀವಿ. 4ರಲ್ಲಿ 3 ಜನರನ್ನ ಪತ್ತೆ ಹಚ್ಚಿದ್ದು ಮೊಬೈಲ್ ಫೋನ್ ಸೀಸ್ ಮಾಡಿ ತನಿಖೆ ಮಾಡ್ತಾ ಇದ್ದೀವಿ. ಅಭಿಷೇಕ್ ಫೋನ್ನಲ್ಲಿರುವಂತಹ ಫೋಟೋ ಗ್ಯಾಲರಿ ವಿಚಾರಗಳನ್ನ ತನಿಖೆ ನಡೆಸ್ತಾ ಇದ್ದೀವಿ. ಕಾರ್ಕಳ ಎಎಸ್ಪಿ ಹರ್ಷ ಪ್ರಿಯಾವದ ಅವರು ತನಿಖೆ ನಡೆಸ್ತಾ ಇದ್ದಾರೆ. ಆರೋಪಿತ ಮಹಿಳೆ ಹಾಗೂ ಇನ್ನೂ ಇದರಲ್ಲಿ ಶಾಮೀಲಾಗಿರುವ ಬಗ್ಗೆಯೂ ಕೂಡ ತನಿಖೆ ಮಾಡಿ ಕಾನೂನು ಕ್ರಮ ಕೈಗೊಳ್ಳುತ್ತೇವೆ ಎಂದು ಎಸ್ಪಿ ಹರಿರಾಮ್ ಶಂಕರ್ ಹೇಳಿದ್ದಾರೆ. ಈ ವಿಚಾರವಾಗಿ ವಿಶ್ವಕರ್ಮ ಮುಖಂಡರು ಕೂಡ ನಮಗೆ ಸಮಗ್ರ ತನಿಖೆ ಮಾಡಲು ಮನವಿ ಮಾಡಿದ್ದಾರೆ. ಸೂಕ್ಷ್ಮವಾಗಿ ಪರಿಗಣಿಸಿ ಈ ಪ್ರಕರಣದ ಹಿಂದಿರುವ ನೈಜತೆ ಬಗ್ಗೆ ಸಮಗ್ರ ತನಿಖೆ ಮಾಡ್ತೇವೆ ಎಂದು ಅವರು ಹೇಳಿದ್ದಾರೆ. ಬೆಳ್ಮಣ್ಣಲ್ಲಿ ಸೂರಜ್ ಕಂಫರ್ಟ್ಸ್ ಅಂತ ಒಂದು ಲಾಡ್ಜಲ್ಲಿ ಅಭಿಷೇಕ್ ಎಂಬವರು ನಿಟ್ಟೆ ಗ್ರಾಮ ಮೂಲದವರು 25 ವಯಸ್ಸಿನವರು ಸೂಯಿಸೈಡಲ್ ಹ್ಯಾಂಗಿಂಗಲ್ಲಿ ಡೆತ್ ಆಗಿದ್ದಾಗೆ ನಮಗೆ ಕಂಡು ಬಂದಿದೆ. ಅವರು ಲೇಡಿ ಗೋಷ್ನಲ್ಲಿ KMCಯಿಂದ ಕಾಂಟ್ರಾಕ್ಚುಯಲ್ ಬೇಸಿಸ್ ಮೇಲೆ ಟೆಕ್ನಿಷಿಯನ್ ಕೆಲಸ ಮಾಡ್ತಾಯಿದ್ರಂತ ನಮಗೆ ಮತ್ತೆ ಗೊತ್ತಾಗಿದೆ. ಈ ವಿಚಾರದಲ್ಲಿ ಅವರದ್ದು ಲೇಡಿ ಗೋಷ್ನ ಒಂದು ವಾಟ್ಸಪ್ ಗ್ರೂಪಲ್ಲಿ ಅಭಿಷೇಕ್ ಎಂಬುವರು ಕೆಲವೊಂದು ವಾಯ್ಸ್ ಮೆಸೇಜಸ್ಸು, ಕೆಲವೊಂದು ಮೆಸೇಜಸ್ಸು, ಒಂದು ಸೂಯಿಸೈಡ್ ನೋಟು, ಒಂದು ವಿಡಿಯೋ ಇವೆಲ್ಲ ಆ ಗ್ರೂಪಿಗೆ ಶೇರ್ ಮಾಡಿದಾಗೆ ನಮಗೆ ಆ ಗ್ರೂಪಲ್ಲಿರುವಂಥ ಇತರ ಮೆಂಬರ್ಸ್ ಹೇಳಿದ್ದಾರೆ. ಅದನ್ನು ವೆರಿಫೈ ಮಾಡಿದಾಗ ಸುಮಾರು ಡೀಟೇಲ್ಡಾಗಿ ಒಂದು ಸೂಯಿಸೈಡ್ ನೋಟ್ ಅಭಿಷೇಕ್ ಎಂಬವರು ಬರೆದಿದ್ದಾರೆ. ಅದರಲ್ಲಿ ಅವರು ಹೇಳುವ ಪ್ರಕಾರ, ಅಭಿಷೇಕ್ ಹೇಳುವ ಪ್ರಕಾರ, ನನಗೆ ಇದರಲ್ಲಿರುವಂತಹ ಆರೋಪಿತರಾಗಿರುವಂಥ ಒಬ್ಬಳು ಹುಡುಗಿ ಮತ್ತು ಅವರ ಗ್ರೂಪು ಅವರು ಈ ರೀತಿ ವೀಡಿಯೋಸ್ ಮಾಡಿ ವಸೂಲಿ ಮಾಡ್ತಾರೆ, ಅದೇ ರೀತಿ ಥ್ರೆಟನ್ ಮಾಡಿ ವಸೂಲಿ ಮಾಡ್ತಿದ್ದಾರೆ, ವಸೂಲಿ ಗ್ರೂಪ್ ಇದೆ, ನನಗೆ ಇದು ತಡ್ಕೊಳ್ಳೋಕ್ಕಾಗದೆ ನಾನು ಸೂಯಿಸೈಡ್ ಮಾಡ್ತಾಯಿದ್ದೀನಿ ಅಂತ ರೀತಿಯಲ್ಲಿ ಬರೆದಿದ್ದಾರೆ. ಅದಲ್ಲದೆ ಡೀಟೇಲ್ಡಾಗಿ ಸುಮಾರು ವಿಚಾರಗಳು ಬರೆದಿದ್ದಾರೆ. ಈ ವಿಚಾರ ಸಂಬಂಧಪಟ್ಟ ಹಾಗೆ ನಾವು ಕೂಡಲೇ ಅಬೆಟ್ಮೆಂಟ್ ಟು ಸೂಯಿಸೈಡ್ ಸೆಕ್ಷನ್ ಅಡಿಯಲ್ಲಿ FIRನ ದಾಖಲೆ ಮಾಡಿದ್ದೀವಿ ಆ 4 ಜನ ಆರೋಪಿತರ ಮೇಲೆ. ಅದಾದ ನಂತರ ಈ ಆರೋಪಿತರು ಯಾರಿದ್ದಾರೆ ಅದರಲ್ಲಿ 4ರಲ್ಲಿ 3 ಜನ ಐಡೆಂಟಿಫೈ ಆಗಿ 3 ಜನರದ್ದು ಲೊಕೇಶನ್ ಇಲ್ಲಿ ಊರಲ್ಲೇ ಇದ್ದವರು 3 ಜನ, ಅವರು 3 ಜನರದ್ದು ಮೊಬೈಲ್ ಫೋನ್ಸನ್ನು ಸೀಸ್ ಮಾಡಿದ್ದೀವಿ. ಸೀಸ್ ಮಾಡಿ ಅದನ್ನು ಎಕ್ಸ್ಟ್ರಾಕ್ಷನ್ ಮತ್ತು ಅನಾಲಿಸಿಸಿಗೆ ನಾವು ಈಗ ಸಬ್ಜೆಕ್ಟ್ ಮಾಡ್ತಿದ್ದೀವಿ. ವಿಕ್ಟಿಮ್ ಆಗಿರುವಂತಹ ಅಭಿಷೇಕ್ ಯಾರಿದ್ದಾರೆ ಅವ್ರದ್ದು ಫೋನು ಅಟ್ ದ ಟೈಮ್ ಆಫ್ ಡೆತ್ತು ಮತ್ತು ಆ ಟೈಮಲ್ಲಿ ನಮಗೆ ಆ್ಯಕ್ಸಸ್ ಮಾಡೋಕ್ಕಾಗ್ತಿತ್ತು, ಲಾಕ್ ಆಗಿರಲಿಲ್ಲ. ಅದರ ಬೇಸಿಸ್ ಮೇಲೆ ಆ ವಿಕ್ಟಿಮ್ದು ಫೋನಲ್ಲಿರುವಂಥ ಫೋಟೋಸು ಮತ್ತು ವೀಡಿಯೋಸು ಮತ್ತು ಗ್ಯಾಲರಿ ಮತ್ತು ಈ ಥರ ಮೆಸೇಜಸ್ಸು ನಮಗೆ ಪ್ರೈಮಾ ಫೇಸಿ ಅವೈಲಬಲ್ ಇದ್ದದೆಲ್ಲ ನಾವು ವೀಡಿಯೋ ರೆಕಾರ್ಡಿಂಗ್ ಮಾಡಿ ಎವಿಡೆನ್ಸಿಗೆ ತೊಗೊಂಡಿದ್ದೀವಿ. ಈಗ ಫೋನ್ ಫಾರೆನ್ಸಿಕ್ ಸೈನ್ಸ್ ಲ್ಯಾಬಿಗೆ ಕಳಿಸಿ ಅದನ್ನು ಮತ್ತೆ ಫರ್ದರ್ ಬ್ರೇಕ್ ಓಪನ್ ಮಾಡಿ ಅದರಲ್ಲಿ ಅಡಿಷ್ನಲ್ ಎವಿಡೆನ್ಸಸ್ ಏನಿದೆ ಅಂತ ನಾವು ತಿಳ್ಕೊಳ್ತೀವಿ. ಇದೇ ವಿಚಾರ ಸಂಬಂಧಪಟ್ಟಾಗೆ ನಮ್ಮ ASP ಕಾರ್ಕಳ ಆಗಿರುವಂಥ ಹರ್ಷ ಪ್ರಿಯಮ್ಮದವರು ನಿನ್ನೆ ಅವರ ಅಭಿಷೇಕ್ ಅವರ ಪೇರೆಂಟ್ಸ್ ಅವ್ರ ಹತ್ರನೂ ಮಾತಾಡಿದ್ದಾರೆ, ಅಡಿಷ್ನಲ್ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡಿದ್ದಾರೆ. ಅದಲ್ಲದೆ ನೋಟಲ್ಲಿ ಮೆನ್ಷನ್ ಮಾಡಿರುವಂಥ ಬೇರೆ ಜನರ ಹೆಸರುಗಳು ಮತ್ತು ಅವರಿಗೆ ಪರಿಚಯ ಇರುವಂಥವರು, ಅವರೊಟ್ಟಿಗೆ ವರ್ಕ್ ಮಾಡಿರುವಂಥವರು ಮತ್ತು ಈ ಅಕ್ಯೂಸ್ಡ್ ಯಾರು ಹೇಳ್ತಾರೆ, ಯಾರು ಆರೋಪಿತರಾಗಿರುವಂಥ ಮಹಿಳೆ, ಅವರ ಬೇರೆ ಫ್ರೆಂಡ್ಸು, ಇವರಿಗೆಲ್ಲ ನಾವು ವಿಚಾರಣೆಗೆ ಒಳಪಡಿಸ್ತಾ ಇದ್ದೀವಿ. ಸೊ ಒಳಪಡಿಸಿದ ನಂತರ ಈ ಹೇಳುವ ವಿಚಾರಗಳಲ್ಲಿ ಏನೇನು ಸತ್ಯಾಸತ್ಯಗಳಿವೆ, ಯಾವ ರೀತಿಯಲ್ಲಿದೆ ಅಂತ ತಿಳ್ಕೊಂಡಿದ್ದ ನಂತರ ಅದರ ಮೇಲೆ ಮತ್ತೆ ಕಾನೂನು ಕ್ರಮ ಮುಂದುವರಿಯಲಾಗ್ತದೆ.